ಪೋಷಕರಿಬ್ಬರು ತಮ್ಮ 3 ತಿಂಗಳ ಹೆಣ್ಣು ಮಗುವನ್ನ ಗೋಡೆಗೆ ಹೊಡೆದು ಕೊಂದಿರುವಂತಹ ಹೃದಯ ವಿದ್ರಾವಕ ಘಟನೆ ಪಂಜಾಬ್ನ ನಬಾದ ಪಾಂಡುಸರ್ ಪ್ರದೇಶದಲ್ಲಿ ನಡೆದಿದೆ. ಮೃತ ಮಗುವನ್ನ ಗೋಡೆಗೆ ಹೊಡೆದು ಸಾಯಿಸಲಾಗಿದ್ದು, ಗೋಡೆಯ ಮೇಲೆ ರಕ್ತದ ಕುರುಹುಗಳು ಪತ್ತೆಯಾಗಿವೆ. ಈ ಬಗ್ಗೆ ಬಾಲಕಿಯ ಅಜ್ಜ ಸಂಜೀವ್ ಕುಮಾರ್ ಮತ್ತು ಅಜ್ಜಿ ಮೋನಾರಾಣಿ ಹೇಳಿಕೆಯನ್ನು ನೀಡಿದ್ದು, ತಮ್ಮ ಮಗ ಅಜಯ್ ಕುಮಾರ್ಗೆ ಸುಮಾರು 1.5 ವರ್ಷಗಳ ಹಿಂದೆ ವಿವಾಹವಾಗಿತ್ತು. ಅಜಯ್ ಮಾದಕ ವ್ಯಸನಿಯಾಗಿದ್ದಾನೆ ಎಂದು ತಿಳಿಸಿದರು. ಮಂಗಳವಾರ ರಾತ್ರಿ ಅಜಯ್ ಕುಡಿದು ಮನೆಗೆ ಬಂದಿದ್ದ. ಬೆಳಗಿನ ಜಾವ 3ರ ಸುಮಾರಿಗೆ ಮಗನ ಕೋಣೆಯಿಂದ ಜೋರಾದ ಶಬ್ದ ಕೇಳಿಬಂತು. ತಕ್ಷಣವೇ ನಾವು ಅಲ್ಲಿಗೆ ಹೋದೆವು. ಈ ವೇಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಮಗುವನ್ನ ನವಾದಲ್ಲಿರುವ ಸಿವಿಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತಾದರೂ ಕೂಡ ಮಗುವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರು. ಘಟನೆ ನಡೆದ ತಕ್ಷಣವೇ ಮಗುವಿನ ಪೋಷಕರು ಮನೆಯ ಹಿಂಬದಿಯಿಂದ ಪರಾರಿಯಾಗಿದ್ದಾರೆ. ಇನ್ನು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಸದ್ಯ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಶೀಘ್ರದಲ್ಲೇ ಆರೋಪಿಗಳನ್ನು ಹಿಡಿಯಲಾಗುವುದು ಎಂದು ನಬಾ ಕೊತ್ವಾಲಿ ಉಸ್ತುವಾರಿ ರಾಜೇಶ್ ಕುಮಾರ್ ತಿಳಿಸಿದ್ದಾರೆ.